ಸಹೋದರ ಹೇಳಿಕೆ ನೀಡಿದ್ರೆ ಹೇಳಿಕೆಯಲ್ಲಿ ಅವರು ಸಾವನ್ನಪ್ಪಿಲ್ಲ ಎರಡೂ ಖಚಿತವಾದಂತಹ ಹೇಳಿಕೆ. ಈ ನಿಟ್ಟಿನಲ್ಲಿ ಪೊಲೀಸರು ಅಂದ್ರೆ SIT ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ವಾಸಂತಿ ಸಹೋದರರು ಅವರ ಅಂತ್ಯ ಸಂಸ್ಕಾರದ ವೇಳೆ ಅವರು ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ, ಅಂದ್ರೆ ಮುಖ ಗುರುತು ಸಿಗ್ತಾ ಇಲ್ಲ, ಕೇವಲ ಒಂದು ಬಟ್ಟೆ ಆಧಾರ. आईने सही थी साव दे आईने लिखते आईने साव नहीं अड्डा है क्या वर्षा नहीं आचे नहीं ली यहाँ सा बरल आचा हाँ ओके आईने अड्डा समझते हैं ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅನಿಸಿರುವಂಥ ಪ್ರಕ್ರಿಯೆ. ಇನ್ನು ನಾನು ಈಗಾಗಲೇ SIT ಏನು ಕೋರ್ಟಿನ ಆವರಣದ ಮುಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಈಗಾಗಲೇ ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು ಚಿನ್ನಯ್ಯ ಹೊರಗಡೆ ಪೊಲೀಸ್ ವಾಹನದಲ್ಲಿ ಕುತ್ಕೊಂಡಿದ್ರು. ಈಗ ಒಂದು ಸುಮಾರು 12-15 ಅಂದರೆ ಒಳಗಡೆ ಎಲ್ಲ ಪಾಸಿಂಗ್ ಗೇಟ್ಗಳನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಹಾಲ್ ಒಳಭಾಗಕ್ಕೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ